ಮಂಗಳೂರು ಭಾಗದಿಂದ ಕಾಸರಗೋಡು ಕಡೆ ತೆರಳುತ್ತಿದ್ದ ಕೇರಳ ಕೆಎಸ್ಆರ್ಟಿಸಿ ಬಸ್ ಒಂದು ಉದ್ಯಾವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಕ್ರ ಸಿಡಿದಿರುವ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿ ತಾಸುಗಟ್ಟಲೆ ನಿಂತು ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡ ಘಟನೆ ನಡೆದಿದೆ. ಪ್ರತ್ಯೇಕವಾಗಿಯೂ ಯಾವುದಾದರೂ ಸಣ್ಣ ಕಾರಣಕ್ಕೂ ರಸ್ತೆ ಮಧ್ಯದಲ್ಲೇ ಬಸ್ ಅನ್ನು ನಿಲ್ಲಿಸಿ ಚಾಲಕ ಇಳಿದು ಹೋಗುವುದು ಕೇರಳ ಸರ್ಕಾರಿ ಬಸ್ ಚಾಲಕರಿಗೊಂದು ಪರಿಪಾಠವಾಗಿದೆ. ಅದರ ಮುಂದುವರಿದ ಭಾಗವಾಗಿಯೇ ಚಾಲಕ ಮನಸ್ಸು ಮಾಡಿದ್ರೆ ಬದಿಗೆ ಸರಿಸಬಹುದಿತ್ತು. ಆದರೆ ಊರವರು ಅದೆಷ್ಟೇ ಹೇಳುವಾಗಲೂ ರಸ್ತೆ ಮಧ್ಯದಲ್ಲೇ ನಿಲ್ಲಿಸಿ ಚಾಲಕ ಇಳಿದು ಹೋಗಿದ್ದಾನೆ. ಅಲ್ಲೇ ಉಳಿದಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಸಂಚಾರಕ್ಕೆ ತಡೆಯುಂಟಾಗಿ ಬಳಿಕ ಹೈವೇ ಪೊಲೀಸರು ಆಗಮಿಸಿ ಸುಮಾರು 3 ತಾಸುಗಳ ತನಕ ಅಲ್ಲೇ ನಿಂತ ವಾಹನಗಳನ್ನು ನಿಯಂತ್ರಿಸುತ್ತಿರುವ ದೃಶ್ಯ ಕಂಡುಬಂದಿದೆ. ಕೇರಳ ಸಾರಿಗೆ ಬಸ್ ಚಾಲಕರು ಬಸ್ ಕೆಟ್ಟು ಹೋಗುವ ಹಾಗೂ ಇನ್ನಿತರ ಸಣ್ಣ ಘಟನೆಗಳಿಗೂ ಬಸ್ ಅನ್ನು ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿ ತೆರಳುತ್ತಿರುವವರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ರೆಹಮಾನುದ್ದಿ ಅವರ ವಿ4 ನ್ಯೂಸ್ 24/7 ಮಂಜೇಶ್ವರ.